ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಈಗಾಗಲೇ ಕರಾವಳಿ ಎಲ್ಲೆಡೆ ಚಿರಪರಿಚಿತರಾದ ಹಾಡುಗಾರರ ಸಾಲಿನಲ್ಲಿ ಈಕೆಯ ಪಯಣವೂ ಇದೆ. ಇದು ಸಿಂಗರ್ ಒಬ್ರು ಇದ್ದಾರಲ್ಲ, ಅವ್ರದ್ದು ಮನೆಯಲ್ಲಿ ಗೊತ್ತು. ಅದು ಹಾಡು ಹೇಳ್ತಾರಲ್ಲ ಅವರು ಸರ್, ಟಿವಿಯಲ್ಲೆಲ್ಲ ಬರ್ತಾರಲ್ಲ ಅವರೇನೆ. ಮಾಲಮ್ಮನಿದ್ದು ಮಗಳು ಸರ್, ಅವರು 204 ಸೆಕೆಂಡ್ ಫ್ಲೋರ್. ಹೆತ್ತವರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ಚೇತನ ಶಕ್ತಿ ಆಗಿರುವ ಈಕೆಯ ಹೆಸರು ಚೇತನ. ಪ್ರಸ್ತುತ ನೆಲೆಯೂರಿದ್ದು ಮಂಗಳೂರಿನ ಬಿಜೈನಲ್ಲಿ. ಚೇತನ ನನ್ನ ಒಬ್ಬಳೆ ಮಗಳು. ಚೇತನ ಚಿಕ್ಕಂದಿಂದನೇ ಅವಳಿಗೆ ಸಂಗೀತ ಅಂತ ಹೇಳೋದು ಬೈ ಬರ್ತ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅಪ್ಪ ಸಂಗೀತ ಮಾಸ್ಟರ್ ಆಗಿದ್ದರು, ಈಸ್ ಎ ಸಂಗೀತ ವಿದ್ವಾನ್. ಪುತ್ತೂರಲ್ಲೆಲ್ಲ ಸಂಗೀತ ಕ್ಲಾಸ್ ಮಾಡ್ತಾ ಎಲ್ಲ ಇದ್ದರು. ಈಗ ಈಸ್ ಓಲ್ಡ್ ಇನಫ್ ಟು ಟೀಚ್, ಲೈಕ್ ಈಸ್ 86 years ಓಲ್ಡ್. ಚೇತನನ ಪ್ರಥಮ ಗುರು ಅವರೇ ಆಗಿದ್ದರು, ನನ್ನ ತಂದೆಯೇ ಆಗಿದ್ದರು. ಅವಳ ಅಜ್ಜನ ಹತ್ರನೇ ಕಲ್ತಿದ್ದು ಫಸ್ಟಿಗೆ. ಬಟ್ ಅವರಿಗೆ ಇತ್ತೀಚೆಗಿನ ಸೀನಿಯರ್ ಜೂನಿಯರ್ ಅದರದ್ದೆಲ್ಲ ಸಿಲೆಬಸ್ ಗೊತ್ತಿಲ್ಲದ ಕಾರಣ ನಾವು ಬೇರೆ ಒಂದು ಗುರುಗಳನ್ನು ಹುಡುಕಬೇಕಾಯ್ತು ಅವಳಿಗೆ. ಚೇತನ ಚಿಕ್ಕಂದ್ರಿಂದಲೇ ಹಾಡ್ತಾ ಇದ್ಲು. ಅಂದರೆ ಅವಳು ನಾನು ತೊಟ್ಟಿಲು ತೂಗ್ತಾ ಇರುವಾಗಲೇ ಅವಳಿಗೆ ಹಾಡ್ತಾ ಇದ್ದೆ. ಈವನ್ ನಮ್ಮ ಅಮ್ಮನ ಮನೇಲಿ ನಾನು ಡೆಲಿವರಿಗೆ ಹೋದಾಗಲೂ ನಮ್ಮ ಅಪ್ಪ ಹಾಡ್ತಾ ಇದ್ದರು ಅವಳಿಗೆ. ಸೊ ಅದರಿಂದನೇ ಏನೋ ಅಂತ ಕೋಇನ್ಸಿಡೆನ್ಸ್ ಆಗಿ ತುಂಬ ಚಿಕ್ಕದ್ರಿಂದಲೇ ಅವಳು ಶ್ರುತಿಬದ್ಧವಾಗಿ ಹಾಡ್ತಾ ಇದ್ಲು. ಈವನ್ ನರ್ಸರಿ ರೈಮ್ಸ್ ಎಲ್ಲ ಒಂದು ಎಷ್ಟು ಶ್ರುತಿಬದ್ಧ ಅಂದರೆ ನೋಡುವಾಗಲೇ ಗೊತ್ತಾಗ್ತದೆ ಶಿ ಈಸ್ ಗೋಯಿಂಗ್ ಟು ಬಿ ಎ ಸಿಂಗರ್ ಅಂತ ಇನ್ ಫ್ಯೂಚರ್ ಅಂತ. ಭಾರತ್ ಮಾತಾ, I am a soldier, born in my country. I am a sailor, guarding ocean of sea. I am a pilot, protecting the blue sky. We love Bharat Mata, all the people here. ನಾನು ಅವಳು ಚಿಕ್ಕದಿರುವಾಗ ರಜೆ ಟೈಮಲ್ಲೆಲ್ಲ ನರ್ಸರಿ ರೈಮ್ಸ್ ಎಲ್ಲ ತುಂಬ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಅವಳಿಗೆ ಕೇಳಿಸೋಣ ಅಂತ. ಈಗ ಶಿ ಹರ್ಸೆಲ್ಫ್ ಫೀಲ್ಸ್ ಪ್ರೌಡ್ ಆಫ್ ಇಟ್. ಆಮೇಲೆ ನಾವಿಬ್ಬರು, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ವರ್ಕಿಂಗ್ ಆದ ಕಾರಣ ಅವಳಿಗೆ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲದ ಕಾರಣ ನಾವು ಬೇಬಿ ಸಿಟ್ಟಿಂಗಲ್ಲಿ ಬಿಡಬೇಕಾಯಿತು. ಪ್ರತಿ ಸಾರಿ ವಿ ಆರ್ ಸರ್ಚಿಂಗ್ ಫಾರ್ ಎನ್ ಒಕೇಶನ್ ಟು ಲೀವ್ ಹರ್ ಸಮ್ವೇರ್ ಇನ್ ದ ಸಮ್ಮರ್ ಹಾಲಿಡೇಸ್. ಸೊ ಅಂಥ ಟೈಮಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಶುರುವಾಯಿತು ಶಾರದಾ ವಿದ್ಯಾಲಯದಲ್ಲಿ, ವಿಕಸನ ಶಿಬಿರ ಅಂತ ಹೇಳ್ಕೊಂಡು. ಅದರಲ್ಲಿ ಅವಳನ್ನು ಹಾಕಿದ್ವಿ. ಅಲ್ಲಿ ಅದೃಷ್ಟವಶಾತ್ ಅವಳ ಸಂಗೀತ ಗುರುಗಳೇ ಅಲ್ಲಿ ಅವಳಿಗೆ ಶಿಬಿರ ಗೀತೆ ಎಲ್ಲ ಕಲಿಸಲಿಕ್ಕೆ ಬರ್ತಾಯಿದ್ರು. ಅದು ಶಿಬಿರ ಗೀತೆ ಅವಳು ಎಷ್ಟು ಚೆನ್ನಾಗಿ ಹಾಡಿದಾಳೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಯಿತು. ಅದರಲ್ಲಿರೋ ಗಮಕಗಳನ್ನೆಲ್ಲ ಅಷ್ಟು ಪರ್ಫೆಕ್ಟಾಗಿ ಹಾಡಿಲ್ಲ ಅವಳು ಮನೆಗೆ ಬಂದು. ಸೊ ನಾನು ಅಂದ್ಕೊಂಡೆ ಒಂದು 10 ವರ್ಷ ಆದರೂ ಆಗಬೇಕು ಸಂಗೀತ ಕ್ಲಾಸಿಗೆ ಹಾಕಬೇಕು ಅಂದರೆ ಅಂತ. ಬಟ್ ಅವಳ ಆ ಶಿಬಿರ ಗೀತೆ ಹಾಡೋದು ನೋಡಿ ಐ ಥಾಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಹರ್ ಅಡ್ಮಿಟೆಡ್ ಟು ಎ ಮ್ಯೂಸಿಕ್ ಕ್ಲಾಸ್. ಸೊ ಅವಳ ಶಿಬಿರಕ್ಕೆ ಕರ್ಕೊಂಡು ಹೋದಾಗಲೇ ಅಲ್ಲಿ ಅವಳ ಮಾಸ್ಟರನ್ನು ಮೀಟಾಗಿ ಹೇಳಿದೆ ಅವಳನ್ನು ಸಂಗೀತ ಕ್ಲಾಸಿಗೆ ಹಾಕ್ತಾನೆ ಅಂತ. ಬಟ್ ಅವಳು ಆ ಮೊಮೆಂಟಿಗೆ ಮಾತ್ರ ನನಗೆ ಬೇಡ ಅಂತ ಅಂದ್ಬಿಟ್ಟು ಬಂದಳು ಈ ಕಡೆ ಮಾಸ್ಟರ್ ಮುಂದೆನೇ. ಬಟ್ ಚಿಕ್ಕದಿರುವಾಗ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಮಗೆ ಏನು ಬೇಕು ಬೇಡ ಅಂತ ಹೇಳುವಂಥದ್ದು. ಸೊ ನಾನು ಐ ಇನ್ಸಿಸ್ಟೆಡ್ ಹರ್ ಎವ್ರಿ ಸ್ಯಾಟರ್ಡೇ ಸಂಡೇ ಕ್ಲಾಸಿಗೆ ಹೋಗಲೇಬೇಕು ಅಂತ. ಅವಳ ಉದ್ದೇಶ ಏನಂದರೆ ಸ್ಯಾಟರ್ಡೆ ಸಂಡೇ ನನಗಿಲ್ಲಿ ಫ್ಲ್ಯಾಟಲ್ಲಿ ಮಕ್ಕಳ ಜೊತೆ ಆಡಲಿಕ್ಕೆ ಸಿಗೋದಿಲ್ಲ, ನಾನು ಸೇರೋದಿಲ್ಲ, ಕ್ಲಾಸಿಗೆ ಜಾಯ್ನ್ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದು. ಬಟ್ ವಿ ಮೇಡ್ ಇಟ್ ಎ ಪಾಯಿಂಟ್ ದಟ್ ಶಿ ಗೋಸ್ ಟು ದ ಕ್ಲಾಸ್ ರೆಗ್ಯುಲರ್ಲಿ. ಸೊ ಹಾಗೆ ಕಲಿತಾ ಬಂದಳು. ಭಾಳ ಬೇಗನೆ ಪಿಕಪ್ ಮಾಡಿದ್ಲು ಅವಳು. ಈವನ್ ಸ್ವರಸ್ಥಾನಗಳೆಲ್ಲ ಕರೆಕ್ಟಾಗಿ ಹಾಡ್ತಾ ಇದ್ಲು. ಬಾಲ್ಯದಲ್ಲೇ ಸಂಗೀತ ಗುರುಗಳು ಅಂತ ಈಕೆಗೆ ಸಿಕ್ಕಿದ್ದು ಅವರ ಪ್ರೀತಿಯ ತಾತ ಎನ್ ಸದಾನಂದ ಕಳತಾಯ ಅವರು. ಮನೆಯ ಕಾರ್ಯಕ್ರಮಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹಾಡಲು ಶುರು ಮಾಡಿದ ಈಕೆಗೆ ಸರಸ್ವತಿ ಒಲಿದಿದ್ದಾಳೆ. ಬಾಲ್ಯದಲ್ಲಿ ಶಿಬಿರದಲ್ಲಿ ಹಾಡಬೇಕಾದರೆ ಈಕೆಯ ಧ್ವನಿ ಹಾಗೂ ಸಂಗೀತದ ಬಗೆಗಿನ ಆಸಕ್ತಿಯನ್ನ ಗುರುತಿಸಿ ಶಿಬಿರಕ್ಕೆ ಹಾಡಲು ಬಂದಿದ್ದ ಗುರುಗಳು ಸ್ವತಃ ಈಕೆಯನ್ನ ಶಿಷ್ಯೆಯಾಗಿ ಸ್ವೀಕರಿಸಿದ್ರು.
ಚಿಕ್ಕಂದಿಂದಲೇ ಚೇತನಿದ್ದು ಟ್ಯಾಲೆಂಟನ್ನು ನೋಡ್ತಾ ಇದ್ದೆ. ಹಾಗಾಗಿ ನಾನು ರೈಮ್ಸು LKGಯಲ್ಲಿ ಎಲ್ಲ ಇರುವಾಗ ರೈಮ್ಸನ್ನೆಲ್ಲ ನೋಡಿ ಅದನ್ನೆಲ್ಲ ರೆಕಾರ್ಡ್ ಮಾಡೋದು, ಅದನ್ನು ಅವಳಿಗೆ ಮತ್ತೆ ಕೇಳಿಸೋದು, ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ ಚಿಕ್ಕಂದಿಂದಲೇ. ಮತ್ತು ಹಾಗೆ ದೊಡ್ಡ ಆಗ್ತಾ ಇರುವಾಗಲೇ ಅವಳನ್ನು ಸಮ್ಮರ್ ಕ್ಯಾಂಪು ಇದಕ್ಕೆಲ್ಲ ಹಾಕೋದು ನಾವು ರೆಗ್ಯುಲರ್ ಮಾಡ್ತಾಯಿದ್ದೆವು. ಮತ್ತು ಕಾಂಪಿಟೇಷನ್ಗಳಿಗೆಲ್ಲ ಕರ್ಕೊಂಡು ಹೋಗೋದು ಬರೋದು ಇದನ್ನೆಲ್ಲ ನಾನೇ ಮಾಡ್ತಾಯಿದ್ದೆ ಜಾಸ್ತಿಯಾಗಿ. ಹಾಗೆ ರೆಕಾರ್ಡ್ ಮಾಡಿದಂಥ ಎಲ್ಲ ಸಾಂಗ್ಸನ್ನು ನಾನು ಕೇಳ್ತಾಯಿದ್ದೆ ಚಿಕ್ಕದ್ನಲ್ಲಿ ಮತ್ತೆ ಹಾಗೆ ಟ್ಯಾಲೆಂಟನ್ನು ನೋಡಿ ಮತ್ತೆ ನಾವು ಶಾಸ್ತ್ರೀಯ ಸಂಗೀತಕ್ಕೋಸ್ಕರ ವಿದ್ವಾನ್ ಗಣೇಶ್ ರಾಜ್ ಅವರಲ್ಲಿಗೆ ಹಾಕಿದೆವು. ಮತ್ತು ಯೂಶ್ವಲಿ ಎಲ್ಲ ಕಾಂಪಿಟೇಷನ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಗ ಅವಳಿಗೆ ಫಸ್ಟ್ ಪ್ರೈಸ್ ಬರ್ತಾಯಿತ್ತು. ಮತ್ತು ಹಾಗೆಯೇ ನಮಗೆ ಮೆಸೇಜ್ ಬರ್ತಾಯಿತ್ತು, ನಿಮ್ಮ ಮಗಳದ್ದು ಒಳ್ಳೆಯದು ಪರ್ಫಾರ್ಮೆನ್ಸ್ ಉಂಟು ಅಂಥೇಳಿ ಎಲ್ಲ. ಆಗ ನಮಗೆ ಭಾರಿ ಖುಷಿ ಆಗ್ತಾಯಿತ್ತು. ಅವಳಿಂದ ನಮಗೆ ಒಂದು ರೆಕಗ್ನಿಷನ್ ಸಿಗ್ತಾಯಿತ್ತು ಚಿಕ್ಕದಿಂದಲೇ. ಪ್ರಸ್ತುತ ಸುಮಾರು 15 ವರ್ಷಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಹಾಗೂ ಈಕೆ ಹಾಡುಗಾರ್ತಿ ಮಾತ್ರ ಅಲ್ಲ, ಭರತನಾಟ್ಯ ಪ್ರವೀಣೆಯೂ ಹೌದು. ಸೀನಿಯರ್ ಗ್ರೇಡ್ ಪಡೆದಿರುವ ಈಕೆ ವಿದೂಷಿ ಶ್ರೀಮತಿ ಕಮಲಾ ಭಟ್ ಅವರ ಅಪ್ಪಟ ಶಿಷ್ಯೆ. ಈಕೆ ಬಾಲ್ಯದಲ್ಲಿ ಹಾಡಿದ ಹಾಡುಗಳನ್ನ ಈಗಲೂ ತಪ್ಪದೆ ಕೇಳ್ತಾರೆ ಈಕೆಯ ಪೋಷಕರು. ಹಾಗೂ ಬಾಲ್ಯದಿಂದ ಇಲ್ಲಿಯ ತನಕದ ಈಕೆಯ ಸಾಧನೆಯ ಪಟ್ಟಿಯನ್ನ ನಮ್ಮ ಸೂಪರ್ ಸಿಂಗರ್ ತಂಡದ ಎದುರು ಬಿಚ್ಚಿಟ್ಟಿದ್ದಾರೆ ಈಕೆಯ ಪೋಷಕರು. ಅದು ಮೀನ್ವೈಲ್ ಕ್ಲಾಸಲ್ಲಿ ಇರುವಾಗಲೇ ಎಲ್ಲ ಕಾಂಪಿಟೇಷನ್ಸಿಗೆ ಹೋಗ್ತಾ ಇದ್ಲು, ಪ್ರೈಸಸ್ ತಗೊಂಡು ಬರ್ತಾ ಇದ್ಲು. ಸೊ ನಮ್ಮ ಉದ್ದೇಶ ಏನಂದರೆ ಕಾಂಪಿಟೇಷನ್, ಆ್ಯಕ್ಚುಲಿ ನಾನು ಕಾಂಪಿಟೇಷನ್ಗೆ ಎಗೇನ್ಸ್ಟ್ ಕಾಂಪಿಟೇಷನ್ಗೆ ಹೋದ ತಕ್ಷಣ ಮಕ್ಕಳಲ್ಲಿ ಒಂಥರ ಕಾಂಪ್ಲೆಕ್ಸ್ ಬೆಳೀತದೆ, ಒಂಥರ ಅಂಜಿಕೆ ಬೆಳೀತದೆ ಅಂತ ಹೇಳ್ಕೊಂಡು ಆಗಲೇ ಇನ್ನೊಂದು ರೀತಿಯಲ್ಲಿ ಯೋಚಿಸಿದೆ, ಕಾಂಪಿಟೇಷನ್ಗೆ ಹೋದರೆ ಅಂಜಿಕೆ ಇದ್ದದ್ದು ಹೋಗ್ತದೆ ಅಂತ, ಸ್ಟೇಜ್ ಫಿಯರ್ ಹೋಗಲಿಕ್ಕೆ ಇದೊಂದು ಮೇನ್ ಸಾಧನ ಅಂದ್ಕೊಂಡೆ ನಾನು. ಸೊ ಈವನ್ ಅವಳ ಮಾಸ್ಟರ್ಸ ಕಾಂಪಿಟೇಷನ್ಗೆ ಎಗೇನ್ಸ್ಟೇ, ಅವರು ಎನ್ಕರೇಜ್ ಮಾಡ್ತಾನೇ ಇರಲಿಲ್ಲ. ಕೊನೆಗೆ ನಾನೇ ನಮ್ಮ ಅಪ್ಪನ ಹತ್ರ ಹೋಗಿಬಿಟ್ಟು ಕೆಲವು ಸಾಂಗ್ಸ್ ಎಲ್ಲ ಕಲಿತು ಅವಳಿಗೆ ಹೇಳಿಸಿದೆ. ಸೊ ಹಾಗಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ಲು. ಅವಳು ಸ್ಟೇಜ್ ಫಿಯರ್ ತನ್ನಿಂತಾನೇ ಹೋಯಿತು. ಆಮೇಲೆ ಹೀಗೆ ರಿಯಾಲಿಟಿ ಶೋಗಳು ಬ್ಯಾಂಗ್ಳೂರಲ್ಲೆಲ್ಲ ನಡೀತಾ ಇತ್ತು, ಎಲ್ಲ ನ್ಯಾಷನಲ್ ಲೆವೆಲಿದ್ದು, ಸ್ಟೇಟ್ ಲೆವೆಲಿದ್ದೆಲ್ಲ, ZTV, ಉದಯ TV ಎಲ್ಲ. ಬಟ್ ಅಲ್ಲಿಗೆಲ್ಲ ನಾವಿಬ್ಬರು ವರ್ಕಿಂಗ್ ಆದ ಕಾರಣ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಯಿತು ನಮಗೆ. ಸೊ ನಮಗದು ಆಗದ ಮಾತು ಅಂತ ಅಂದ್ಕೊಂಡು ನಾವು ಅದನ್ನು ಬಿಟ್ಬಿಟ್ವಿ, ಆಸೆನೇ ಬಿಟ್ಬಿಟ್ವಿ. ಸ್ಕೂಲ್ ಲೆವೆಲಲ್ಲಿ ಅವಳು ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ತನಕ ಹೋದಳು, ಸುಗಮ ಲೈಟ್ ಮ್ಯೂಸಿಕ್ ಕ್ಯಾಟಗರಿಯಲ್ಲಿ. ಸೊ ಅದೊಂದು ಅವಳು ಸ್ಕೂಲ್ ಲೆವೆಲಿದ್ದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ 10th ಬರೋಷ್ಟೊತ್ತಿಗೆ ಅವಳು ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದ್ಲು. ಮೀನ್ವೈಲ್ ಭರತನಾಟ್ಯಂ ಕ್ಲಾಸಿಗೂ ಸೇರಿಕೊಂಡ್ಳು. ವಿದುಷಿ ಕಮಲಾ ಭಟ್ ಅವಳ ಭರತನಾಟ್ಯಂ ಟೀಚರು, ಅದರಲ್ಲೂ ಜೂನಿಯರ್ ಸೀನಿಯರ್ ಎಲ್ಲ ಪಾಸ್ ಮಾಡಿಕೊಂಡ್ಳು. ಸಂಗೀತ ಕಂಟಿನ್ಯೂ ಮಾಡ್ತಾಯಿದ್ಲು, ಡ್ಯಾನ್ಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅವಳಿಂದ. ಆಮೇಲೆ ಸೈನ್ಸ್ ತೊಗೊಂಡು ಇಂಜಿನಿಯರಿಂಗ್ ಓದಿದ್ಲು. ಕೊನೆಗೆ ನಾವು ಇಲ್ಲಿ ಲೋಕಲ್ಲೇ ಒಂದು ಪ್ಲ್ಯಾಟ್ಫಾರ್ಮ್ಗಾಗಿ ಹುಡುಕ್ತಾ ಇದ್ವಿ. ಅವಳ ಟ್ಯಾಲೆಂಟಿಗೆ ಸರಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಬೇಕಿತ್ತು. ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು ನಮಗೆ, ಅವಳನ್ನು ಎಲ್ಲಿಯೂ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಅವಳಿಗೆ ಬೇಕಾದ ಒಂದು ಸ್ಟೇಜ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದೊಂದು ತುಂಬಾ ಗಿಲ್ಟ್ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಸರಿಯಾಗಿ ಲೈಕ್ ಲೋಕಲ್ ಫೆಸ್ಟಿವಲೆಲ್ಲ ಹಾಡ್ತಾಯಿದ್ಲು ಅವಳು, ಟೆಂಪಲ್ಗಳಲ್ಲಿ ಎಲ್ಲ ಫೆಸ್ಟಿವಲಲ್ಲಿ, ಗಣೇಶ್ ಫೆಸ್ಟಿವಲ್ ಆಗಲಿ, ನವರಾತ್ರಿ ಫೆಸ್ಟಿವಲ್ ಆಗಲಿ, ಮಂಗಳಾದೇವಿಯಲ್ಲಿ, ಕದ್ರಿಯಲ್ಲಿ, ಇವನ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಎಲ್ಲ ತುಂಬಾ ಪ್ರೋಗ್ರಾಮ್ ಎಲ್ಲ ತುಂಬಾ ಕೊಡ್ತಾಯಿದ್ಲು. ಬಟ್ ಒಂದು ಪಬ್ಲಿಕ್ಕಿಗೆ ಒಂದು ರೆಕಗ್ನಿಷನ್ ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಬೇಕಿತ್ತು. ಸೊ ಅದಕ್ಕೆ ಸರಿಯಾಗಿ ನಮ್ಮ ಟಿ ವಿ ಅವ್ರದ್ದೊಂದು ಸೂಪರ್ ಸಿಂಗರ್ ಕಾಂಟೆಸ್ಟ್ ಬರ್ತಾ ಇದೆ ಅಂತ ಅವಳಿಗೆ ಅವಳ ಫ್ರೆಂಡ್ ಯಾರೋ ಹೇಳಿ ಅವಳಿಗೆ ಗೊತ್ತಾಯಿತು. ಎಲ್ಲ ನಿನ್ನಲಿ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯಿ,
ಎಲ್ಲ ನಿನ್ನ ಮಾಯೆ ಕಾರಿರೋಳನು ಸೀಳಿ ಬರುವ ನಿಗೆಲಿಗೆ ಊರಿ ಹರಳು ನೀಲಿನಾಭದ ಹಾಸಿನಲ್ಲಿ ಮಣಿ ಮೇಯುವ ಈರುಳು. ಚಿಕ್ಕಂದಿನಿಂದಲೂ ಇಲ್ಲಿಯ ತನಕದ ಈಕೆಯ ಸಾಧನೆಗೆ ಪೋಷಕರೇ ಪ್ರೇರಣೆ. ಹಾಗೂ ಇವತ್ತಿಗೂ ಕೂಡ ಈಕೆಯ ಸಾಧನೆಯ ಹಾದಿಯ ಪ್ರತಿಯೊಂದು ಚಿತ್ರಣವನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಅದನ್ನ ನೋಡಿಕೊಂಡು ಹಳೆಯ ಸವಿ ನೆನಪುಗಳನ್ನ ಮೆಲುಕು ಹಾಕುತ್ತಾರೆ ಈಕೆಯ ಪೋಷಕರು. ಮತ್ತು ಕಾಲೇಜಿನಲ್ಲಿ ಸಹ ಅವಳು ಪ್ರೋಗ್ರಾಮ್ ಕೊಡ್ತಾ ಇದ್ಲು. ಅದೆಲ್ಲ ನಮಗೆ ಭಾರಿ ಖುಷಿ ಆಗ್ತಾ ಇತ್ತು. ಎಲ್ಲನ ನಾನು ರೆಕಾರ್ಡ್ ಮಾಡಿ ಇಡೋದು, ಫೋಟೋ ತೆಗೆದೆಲ್ಲ ಅದನ್ನು ಇಡೋದು ಎಲ್ಲ ಮಾಡ್ತಾಯಿದ್ದೆ. ಬಾಲ್ಯದಿಂದಲೇ ಮುದ್ದಾಗಿ ಕಾಣ್ತಾ ಇದ್ದ ಈಕೆಗೆ ಮೇಕಪ್ ಅಂದ್ರೆ ಪಂಚಪ್ರಾಣ. ಇದಕ್ಕೆ ಉದಾಹರಣೆ ಬಾಲ್ಯದಲ್ಲಿ ಊರಲ್ಲಿ ನಡೆದ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಮಿಸ್ ಇಂಡಿಯಾ ಎಂಬ ಬಿರುದು. ಪ್ರಸ್ತುತ ಇಂಜಿನಿಯರಿಂಗ್ ಪದವೀಧರೆ ಆದ ಈಕೆ ಇನ್ಫೋಸಿಸ್ ಉದ್ಯೋಗಿ, ಜೊತೆಗೆ ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಕೂಡ ಹೌದು. ಮನೆಯಲ್ಲಿ ಇರಬೇಕಾದ್ರೆ ತಂದೆ ತಾಯಿಯ ಜೊತೆಗೆ ಜಾಸ್ತಿ ಹರಟೆ, ಸ್ವಲ್ಪ ಜಗಳ ಆಡ್ತಾಳೆ ಈ ಚೇತನ. ಜೊತೆಗೆ ಟಿವಿ ನೋಡೋದು, ಪುಸ್ತಕ, ಅಡುಗೆ, ಹಾಡು ಈ ರೀತಿಯಾಗಿ ಸಮಯವನ್ನ ಕಳಿತಾಳೆ. ಜೊತೆಗೆ ಟ್ರಾವೆಲಿಂಗ್ ಅಂದ್ರೆ ಪಂಚಪ್ರಾಣ. ಟಿ ವಿ ಮತ್ತು ಭೂತನಾಥೇಶ್ವರ ಟೆಂಪಲ್ನ ಒಟ್ಟಿಗೆ ಸಹಯೋಗದಿಂದ ಮಾಡುವಂಥ ಇಂಥ ಒಂದು ಒಳ್ಳೆಯ ಪ್ರೋಗ್ರಾಮ್ ಉಂಟು ಅಂತೇಳಿ ನಮಗೆ ಗೊತ್ತಾಯಿತು. ಹಾಗೆ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದೆ. ಆಡಿಷನ್ಗೆ ಸಹ ಎಲ್ಲ ಕರ್ಕೊಂಡು ಹೋದೆವು. ಚಲಿಯ 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 ರೂಹ್ ಚುರಾಲು ಮೈ ಹೂಂ ऐसे ಚಲಿಯ 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 ಓ ಚಲಿಯ ಹಾತ್ ನಾವ್ ಮೈ ಹೂಂ ऐसे ಚಲಿಯ ಉಸ್ ಲಹರ್ ಹೂಂ धूप सहर हूँ बात मेहर हूँ बच के जाएगा कहाँ ना लड़ा तू अक ना लड़ा don't look at me like ಚೇತನ ಅವರೇ, ಆಗಲೂ ಅವಳು ತುಂಬ ಹೆಸಿಟೇಟ್ ಮಾಡಿದ್ಲು ಹೋಗ್ಲಿಕ್ಕೆ. ಯಾಕಂದರೆ ಬೈ ದ ಟೈಮ್ ಶಿ ವಾಸ್ ವರ್ಕಿಂಗ್, ಶಿ ಗಾಟ್ ಅರ್ ಎಂಪ್ಲಾಯ್ಮೆಂಟ್ ಇನ್ ಇನ್ಫೋಸಿಸ್. ಸೊ ಹೋಗ್ಲಿಕ್ಕೆ ಆಗ್ತದ ಇಲ್ವಾ, ಸೇರಿದ ಮೇಲೆ ಕರೆಕ್ಟಾಗಿ ಹೋಗಬೇಕು. ಸೊ ಅದು ಶಿ ಗಾಟ್ ಎನ್ ಇನ್ಶೂರೆನ್ಸ್ ದ್ಯಾಟ್ ಇಟ್ ವಿಲ್ ಬಿ ಓನ್ಲಿ ಆನ್ ವೀಕೆಂಡ್ಸ್.
ಸೊ ವೀಕೆಂಡ್ಸ್ ಅಂತ ಹೇಳ್ಕೊಂಡು ನಾವು ಜಾಯಿನ್ ಮಾಡಿದ್ವಿ, ಆಡಿಷನಿಗೆ ಹೋದ್ವಿ. ಭೂತನಾಥೇಶ್ವರ ಟೆಂಪಲ್ ಅವ್ರದ್ದು ಮತ್ತು ನಮ್ಮ ಟಿ ವಿ ಅವ್ರದ್ದು ಜಂಟಿ ಆಶ್ರಯದಲ್ಲಿ ನಡೀತಾ ಇತ್ತು ಆ ಕಾಂಪಿಟಿಷನ್. ನಾವು ಆ ಕ್ಷೇತ್ರಕ್ಕೆ ಹೋದಾಗಲೇ ನಮಗೊಂದು ಅಷ್ಟೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ನಾವು ಅಷ್ಟೋ ತನಕ ಅಲ್ಲಿಗೆ ಹೋಗಿರಲಿಲ್ಲ ಆ್ಯಕ್ಚುಲಿ, ಅದರ ಬಗ್ಗೆ ಕೇಳಿದ್ವಿ, ಟಿ ವಿನಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ತುಂಬಾ ಖುಷಿ ಆಯಿತು ಅಲ್ಲಿ ಹೋದಾಗ. ಅಲ್ಲಿದ್ದ ಅಟ್ಮಾಸ್ಫಿಯರ್, ಯಾವುದೋ ಒಂದು ಹಳ್ಳಿಗೆ ಬಂದ ಒಂದು ಅಟ್ಮಾಸ್ಫಿಯರ್, ಅಲ್ಲಿ ಇಷ್ಟು ದೊಡ್ಡ ಕಾಂಪಿಟೇಷನ್ ನಡೀತಾ ಇದೆ ಅಂದರೆ ಒಂಥರ ನಂಬಲಿಕ್ಕೆ ಅಸಾಧ್ಯವಾದ ಒಂದು ರೀತಿಯಲ್ಲಿ ನಡೀತಾ ಇತ್ತದು. ಅಷ್ಟು ಸಣ್ಣ ಜಾಗದಲ್ಲಿ ಹೇಗೆ ಮಾಡ್ತಾರಪ್ಪ ಅಂದ್ಕೊಂಡ್ವಿ ನಾವು. ಬಟ್ ಅಲ್ಲೇ ಒಂದು 6-7 ಸ್ಟೇಜ್ ಹಾಕೊಂಡ್ಬಿಟ್ಟು ಬೇರೆ ಬೇರೆ ಗ್ರೂಪಲ್ಲಿ ಆಡಿಷನ್ ಮಾಡ್ತಾಯಿದ್ರು. ಒಂದು 2000ಕ್ಕಿಂತ ಮಿಕ್ಕಿ ಜನರು ಬಂದಿದ್ದರು. ಸೊ ಇದರಲ್ಲಿ ಅಂದ್ಕೊಂಡು ಇವಳು ಏನಂದ್ರೆ ಇವಳದ್ದು ಲೋಕಲ್ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವರು ಮಾತ್ರ ಅಷ್ಟೇ ಇರ್ಬೋದು ಅಂದ್ಕೊಂಡು ಹೋಗಿದ್ಲು. ಬಟ್ ಅಲ್ಲಿ ಹೋದಾಗ 3 ಡಿಸ್ಟ್ರಿಕ್ಟಿಂದ ಬಂದಿದ್ದರು. ಸೊ ಇದರಲ್ಲಿ ಸಿಲೆಕ್ಟ್ ಆದ್ರೇ ಗ್ರೇಟ್ ಅಂದ್ಕೊಂಡ್ವಿ ನಾವು. ಬಟ್ ವಾಟ್ ಎವರ್ ಇಟ್ ಈಸ್, ಆಡಿಷನ್ ಇಟ್ ಸೆಲ್ಫ್ ವಾಸ್ ಆ್ಯನ್ ಎಕ್ಸ್ಪೋಷರ್ ಫಾರ್ ಅರ್. ಸೊ ಅದಾದಮೇಲೆ ಸಿಲೆಕ್ಟ್ ಆದಳು. ನಮಗೆ ಅಷ್ಟೊಂದು ಖುಷಿ ಆಯಿತು ಅಂತ ಹೇಳಿದರೆ, ಆ ಸಿಲೆಕ್ಟ್ ಆದ ಅಲ್ಲಿ ಆನ್ ದ ಸ್ಪಾಟ್ ಸಿಲೆಕ್ಷನ್ ಆಗ್ತಾಯಿತ್ತು ಚೆನ್ನಾಗಿ ಹಾಡೋರಿಗೆ. ಅವಳು ಅಲ್ಲೇ ಸಿಲೆಕ್ಟ್ ಆದಳು. ನಿಮ್ಮ 99% ಓಕೆ ಮಾಡಬೇಕಾ 100% ಓಕೆ ಮಾಡಬೇಕು ಹೇಳಿ? 100%. ಬನ್ನಿ ಕಲೆಕ್ಟ್. ಥ್ಯಾಂಕ್ ಯು ಸರ್. ಬಹುಮುಖ ಪ್ರತಿಭೆಯಾದ ಈಕೆ ಸೂಪರ್ ಸಿಂಗರ್ ವೇದಿಕೆಯ ಪಯಣದ ಬಗ್ಗೆ ಹೇಳೋದು ಹೀಗೆ. ಫಸ್ಟ್ ರೌಂಡು ಅಲ್ಲಿ ಜಡ್ಜಸ್ ಬೇರೆಯೇ ಅವರು ಬಂದರು. ಹಂಸಲೇಖ ಅವರ ಅಸಿಸ್ಟೆಂಟ್ ಒಬ್ಬರಿದ್ದರು, ಆಮೇಲೆ ಅಲಕಾ ಮೇಡಮ್, ಆಮೇಲೆ ರಾಜಗೋಪಾಲ್ ಸರ್ ಅವರ ಜೊತೆ ಅವಳು ಮುಂಚೆನೂ ಪರ್ಫಾರ್ಮೆನ್ಸ್ ಮಾಡಿದ್ಲು. ಸೊ ಅವರ ಬಗ್ಗೆ ಗೊತ್ತಿತ್ತು ಅವಳಿಗೆ. ಬಟ್ ಎಲ್ಲ ಕಾಂಪಿಟೇಷನಲ್ಲೂ ಅವಳಿಗೆ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು. ಕಿಟ್ಟು ಸರ್ ಅಂತೂ ಪ್ರೊಫೆಷನಲ್ ಸಿಂಗರ್ ಥರ ಕೇಳಿಸ್ತಾ ಇತ್ತು ನಿನ್ನ ಹಾಡು ಅಂತ ಎಲ್ಲ ಹೇಳಿದರು. ನಮಗೆ ಅಂತೂ ತುಂಬಾ ಖುಷಿ ಆಯಿತು. ನಮ್ಮದು ಮೇಯ್ನ್ ಉದ್ದೇಶ ಅಂದರೆ ಅವಳಿಗೆ ಪ್ರೈಸ್ ಬರಬೇಕು ಅಂತ ಹೇಳಿ ಅಲ್ಲ, ಜಸ್ಟ್ ಅವಳಿಗೊಂದು ಎಕ್ಸ್ಪೋಷರ್ ಬೇಕಿತ್ತು. ಅದು ಸಹ ನಮ್ಮ ಮೇಯ್ನ್ ಉದ್ದೇಶ. ಅವಳನ್ನು ನಾವು ಹಾಕಿರೋದು ಅದಕ್ಕೆ. ಸೊ ಅವಳು ಹಾಡುವಾಗ ನಮಗೆ ಅಷ್ಟು ಖುಷಿ ಆಗ್ತಾಯಿತ್ತು, ಯಾಕಂದರೆ ವಿ ಆರ್ ವೇಟಿಂಗ್ ಫಾರ್ ಹರ್ ಟು ಸಿಂಗ್. ಮನೆಯಲ್ಲಿ ಎಷ್ಟೇ ಅಂದರೆ ಸಹ ಮಕ್ಕಳೇ ನಾವು ಹಾಡು ಅಂದಾಗ ಎದ್ದು ಹೋಗೋದು, ಈಗ ಬೇಡ ಆಮೇಲೆ ಹಾಡ್ತೀನಿ ಅನ್ನೋದು. ಸೊ ಅವಳ ಹಾಡು ಕೇಳಲಿಕ್ಕೆ ನಾವು ಒಂದು ಏನು ಹೇಳ್ತಾರೆ ಅದಕ್ಕೆ ನಾವು ಆಸೆ ಪಡ್ತಾ ಇದ್ವಿ. ಸೊ ಇದು ವಿತ್ ಮ್ಯೂಸಿಕ್ ಅಷ್ಟು ಜನರ ಮುಂದೆ ಹಾಡುವಾಗ ನಮಗೆ ಸಹ ಅದೊಂದು ನೋಡೋ ಭಾಗ್ಯ ಅಂತ ಅಂದ್ಕೊಳ್ಬೇಕು ನಾವು. ಕಾಂಪಿಟೇಷನ್ಗೆ ಹೋಗುವಾಗ ನಿನಗೆ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಳ್ಬೇಡ. ನಿನಗೆ ಏನು ಅವರು ಅದೇ ಎಸ್ಪೆಷಲಿ ಇಂಥ ಜಡ್ಜಸ್ ಮುಂದೆ ಹಾಡ್ತಾ ಇದ್ದೀನಿ ನೀನು. ಸೊ ನಿಂಗೆ ಅವರ ಪ್ಲಸ್ ಮೈನಸ್ ಕಮೆಂಟ್ಸಂದೇ ನೀನು ಕಲೀಲಿಕ್ಕಿರಬೇಕು. ಅದೇ ಯಾಕಂದರೆ ಅವಳು ಶಾಸ್ತ್ರೀಯ ಸಂಗೀತ ಕಲ್ತ್ರೂ ಶೀ ಈಸ್ ಇನ್ ಟು ಲೈಟ್ ಮ್ಯೂಸಿಕ್. ಅವಳಿಗೆ ಭಾವಗೀತೆ, ಭಕ್ತಿಗೀತೆ, ದೇಶಭಕ್ತಿ ಗೀತೆ ಇದನ್ನು ಹಾಡೋದಂದರೆ ತುಂಬಾ ಇಷ್ಟ. ಅವಳ ಮಾಸ್ಟ್ರಿಂದ ಅದು ಸಾಧ್ಯ ಇರ್ತಿಲ್ಲ ಕಲಿಸಲಿಕ್ಕೆ. ಸೊ ಇವಳೇ ಕ್ಯಾಸೆಟ್ ಕೇಳಿ ಎಲ್ಲ ಕಲಿತಾ ಇದ್ಲು. ಸೊ ಅದರ ಬಗ್ಗೆ ಗೈಡೆನ್ಸ್ ಅವಳಿಗೆ ಮಾಸ್ಟ್ರು ಕೊಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರನಾದರೂ ನೀನು ಈ ಕಾಂಪಿಟೇಷನಿಗೆ ಹೋಗಬೇಕು ಅಂತ ಅವಳನ್ನು ನಾವು ಕರ್ಕೊಂಡು ಹೋಗಿದ್ದು. ಅಲ್ಲಿ ಅವರು ಚೆನ್ನಾಗಿ ಕಮೆಂಟ್ ಎಲ್ಲ ಕೊಟ್ಟಿದ್ದು ನೋಡಿ ನಮಗೆ ಸಾರ್ಥಕ ಆಯಿತು ಕರ್ಕೊಂಡು ಬಂದಿದ್ದು ಅಂತ ಅಂದ್ಕೊಂಡು. ಅದು ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಮುಂದೆ ಎಲ್ಲ ಹಾಡಲಿಕ್ಕೆ ಸಿಕ್ಕಿತ್ತು. ಅದರಲ್ಲಿ ತುಂಬಾ ಕಲ್ತಳು. ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಅಥವಾ ಥ್ರೋ ಕೊಡುವಂಥದ್ದಾಗಲಿ, ಎಕ್ಸ್ಪ್ರೆಷನ್ ಕೊಡುವಂಥದ್ದಾಗಲಿ ಅದೆಲ್ಲ ಅವಳಿಗೆ ಇರಲಿಲ್ಲ. ಕ್ಲಾಸಿಕಲಲ್ಲಿ ಜಸ್ಟ್ ನಿಮ್ಮ ಗಮಕ ಅದರ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಶ್ರುತಿಬದ್ಧವಾಗಿ ಹಾಡೋದಷ್ಟೇ ಕಲಿಸ್ತಾರೆ ಹೊರತು ಇದೆಲ್ಲ ಅವಳಿಗೆ ಹೊಸ ಎಕ್ಸ್ಪೀರಿಯನ್ಸ್. ತುಂಬಾ ಕಲಿತ ಹಾಗೆ ಅವಳಲ್ಲೂ ಒಂದು ಇದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೀತಾ ಹೋಯಿತು. ಆಮೇಲೆ ಹಂಸಲೇಖ ಇವರು ಮನೋಹರ್ ಸರ್ ಬಂದರು. ಮನೋಹರ್ ಸರ್ ಮತ್ತು ಅವರ ರೌಂಡ್ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಅವ್ರದ್ದೊಂದು ಯಾವ ಹಾಡು ಅಂತ ಅವಳು ಹುಡುಕಬೇಕಿದ್ರೆ ಅದು ದೊಡ್ಡ ಓಷನ್ನೇ ಅದು. ಕೊನೆಗೆ ಅದರಲ್ಲಿ ಒಂದು ತುಂಬ ರೇರ್ ಸಾಂಗ್ ತೊಗೊಂಡ್ಳು. ಅಂದರೆ ಅಷ್ಟೊಂದು ಇತ್ತೀಚೆಗಿನ ಹಾಡಲ್ಲ, ಸ್ವಲ್ಪ ಹಿಂದಿದ ಹಾಡು. ಸೊ ಅದು ತುಂಬಾ ಚೆನ್ನಾಗಿ ಮೂಡಿ ಬಂತು ಅವಳದ್ದು ಹಾಡು. ಅದೇ ಥರ ಗುರುಕಿರಣ್ ರೌಂಡಲ್ಲೂ ಅಷ್ಟೇ ತುಂಬ ಅಷ್ಟು ಇತ್ತೀಚೆಗಿದ ಹಾಡೋದು ತುಂಬ ಹಳೆಯ ಹಾಡೇ ತೊಗೊಂಡು ಅವಳು ಶೀ ಈಸ್ ಇಂಟು ಮೆಲೋಡಿ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ವಾಟ್ ಎವರ್ ಮೇ ಬಿ ದ ಕಮೆಂಟ್ಸ್, ಬಟ್ ನನಗೆ ತುಂಬಾ ಖುಷಿ ಆಯಿತು. ನಾನು ಅವಳಿಗೆ ಪ್ರತಿ ಸಾರಿ ಅದೇ ಹೇಳ್ತಾ ಇದ್ದೆ, ನಿನ್ನ ಹಾಡು ಕೇಳಿ ನಮಗೆ ಖುಷಿ ಆಯಿತು, ನೋಡೋರಿಗೆ ಖುಷಿ ಆಯಿತು, ಕೇಳೋರಿಗೆ ಖುಷಿ ಆಯಿತು. ದಟ್ ಈಸ್ ಮೋರ್ ದೆನ್ ಇನಫ್. ಸೊ ಇದೇ ಥರ ಅವಳಿಗೆ ಹಾಡಲಿಕ್ಕೆ ಈಗ ಫೈನಲ್ ತನಕ ಬಂದಿದ್ದಾಳೆ.
ಇಷ್ಟ ತನಕ ಬಂದದ್ದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಅವಳು ಜಡ್ಜಸ್ ಕಮೆಂಟಿಂದ ಅಲ್ಲದೆ ಫೆಲೋ ಕಂಟೆಸ್ಟಿಂದನೂ ತುಂಬ ಕಲ್ತಿದ್ದಾಳೆ ಅವಳು. ಫೆಲೋ ಕಂಟೆಸ್ಟೆಂಟ್ಸ್ ತುಂಬಾ ಒಳ್ಳೆ ಹಾಡೋರಿದ್ದಾರೆ, ಅವ್ರ ಹತ್ರನೂ ತುಂಬಾ ಕಲ್ತಿದ್ದಾಳೆ ಅವಳು. ಅವರೆಲ್ಲ ಕೆಲವು ಸ್ಟೇಟ್ ಲೆವೆಲ್ ಇದಕ್ಕೆಲ್ಲ ಹೋಗಿ ಬಂದಿದ್ದಾರೆ, ಕಾಂಪಿಟೇಷನ್ಸ್ಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ಅವರಿಂದನೂ ತುಂಬ ಟಿಪ್ಸ್ ಅವಳು ತಗೊಂಡಿದ್ದಾಳೆ. ಸೊ ಶಿ ಲರ್ನ್ಡ್ ಮೋರ್ ದೆನ್ ಇನಫ್. इनके सिवा अब तो कुछ भी नजर मुझको आता नहीं, ये हो कहीं इनका साया मेरे दिल से जाता नहीं. ये उठी सुबह चली, ये जो के शाम ढली, मेरा जीना मेरा मरना इन्हीं पलकों के तले. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. तेरी आँखों की सिवा दुनिया में रखा क्या है, तेरी आँखों की सिवा दुनिया में रखा क्या है. ये उठी सुबह जली, ये झुकी शाम ढली, तेरा जीना मेरा मरना इन्हीं पलकों के तले. ನಾನು ಅವಳದು ಒಂದು ಅಬ್ಸರ್ವ್ ಮಾಡಿದ್ದು ಏನಂತ ಹೇಳಿದರೆ, ಎಲ್ಲ ಹಾಡುವಾಗ ಈಗ ಹೈ ಪಿಚ್ಚಿಗೆ ಹೋಗುವಾಗ ಒಂದು ಕರ್ಕಶ ಆಗೋದು ಅದು ಏನಿಲ್ಲ, ಇಂಪಾಗಿ ಕೇಳ್ತಾ ಇರ್ತದೆ. ನಾನು ಹಾಗಾಗಿ ಫ್ಯಾನ್ ಅವಳದು. ಹಾಯ್, ನನ್ನ ಹೆಸರು ಚೇತನಾ. ನಾನು ಚಿಕ್ಕವಳಿದ್ದಾಗಿಂದಲೂ ಸುಮಾರು ಪ್ರೋಗ್ರಾಮ್ಸ್ ಇಲ್ಲಿ ಲೋಕಲಲ್ಲಿ ಟೆಂಪಲ್ಸಲ್ಲಿ ಅಥವಾ ಬೇರೆ ಶೋಸಲ್ಲೆಲ್ಲ ಕೊಡ್ತಾ ಇದ್ದೆ. ಆ್ಯಂಡ್ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಟ್ ಒಂದು ಸಿಂಗರಿಗೆ ತನ್ನ ರಿಯಲ್ ಪ್ರತಿಭೆಯನ್ನು ತೋರಿಸಬೇಕಾದ್ರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮುಖ್ಯ. ಸೊ ನನ್ನ ಫ್ರೆಂಡ್ ಮೂಲಕ ನನಗೆ ನಮ್ಮ ಟಿ ವಿ ಸೂಪರ್ ಸಿಂಗರ್ನ ಬಗ್ಗೆ ತಿಳ್ಕೊಂಡೆ. ನಂಗೆ ತುಂಬ ಖುಷಿ ಆಯಿತು ಈ ಕಾಂಪಿಟೇಷನ್ ಬಗ್ಗೆ ಕೇಳಿದಾಗ. ಬಿಕಾಸ್ ಬೇರೆ ರಿಯಾಲಿಟಿ ಶೋಸ್ ಬಗ್ಗೆ ನನಗೆ ಗೊತ್ತಿತ್ತು, ಬಟ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ಅಮ್ಮ ಅಪ್ಪ ಇಬ್ಬರೂ ವರ್ಕಿಂಗ್, ಆ್ಯಂಡ್ ಅವರಿಗೆ ಶೂಟಿಂಗ್ ಎಲ್ಲ ಬೇರೆ ಲೊಕೇಶನಲ್ಲಿದ್ದರೆ ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ನಾನು ಜಾಬಲ್ಲಿದ್ದೆ. ಸೊ ನಮಗೆ ಹೊರಗೆ ಹೋಗಿ ಅಲ್ಲಿ ಹಾಲ್ಟ್ ಮಾಡೋದು ಆ್ಯಂಡ್ ಥ್ರೂ ಔಟ್ ದ ಕಾಂಪಿಟೇಷನ್ ನಮಗೆ ಬೇರೆ ಕಡೆಯೇ ಇರಬೇಕಿತ್ತು. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ನಮ್ಮ ಟಿ ವಿ ಸೂಪರ್ ಸಿಂಗರ್ ಇಲ್ಲೇ ನಮ್ಮ ಮ್ಯಾಂಗ್ಳೂರಲ್ಲೇ ಆಗೋದು ಅಂತ ಗೊತ್ತಿದ್ದಾಗ ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿರ್ಬೇಕಾದ್ರೆ ಐದರ್ ಭಾವಗೀತೆ ಆರ್ ಮೆಲಡೀಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಸೊ ಅದು ನನ್ನ ಕಂಫರ್ಟ್ ಝೋನ್ ಇದೆ ಸಾಂಗ್. ಸೊ ಫಸ್ಟ್ ರೌಂಡಿಗೆ ನಾನು ಲತಾ ಮಂಗೇಶ್ಕರ್ ಅವರು ಹಾಡಿರುವಂಥ ತೇರಿ ಆಂಖೋं के सिवा ಅನ್ನೋ ಸಾಂಗನ್ನು ಚೂಸ್ ಮಾಡಿಕೊಂಡೆ. ನಾ ಮನೇಲಿ ಪ್ರಾಕ್ಟೀಸ್ ಮಾಡಿದ ಹಾಗೆ ಬಂತು. ಸೊ ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ನೋಡಿಕೊಂಡು ಕಿಟ್ಟು ಸರ್ ನನಗೆ 2 ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಒಂದು ನನ್ನ ವಾಯ್ಸ್ ಪ್ರೊಫೆಷ್ನಲ್ ವಾಯ್ಸ್ ಆಗಿ ಕೇಳ್ತದೆ ಅಂತ, ಇನ್ನೊಂದು ನಾನು ಕವಿತಾ ಕೃಷ್ಣಮೂರ್ತಿ ಅವರ ವಾಯ್ಸಿಗೆ ನನ್ನ ವಾಯ್ಸ್ ರಿಸೆಂಬಲ್ ಆಗ್ತದೆ ಅಂತ. ಅದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಪ್ರೊಫೆಷ್ನಲ್ ವಾಯ್ಸ್ ನಿಮ್ಮದು, ಪ್ರೊಫೆಷ್ನಲ್ ವಾಯ್ಸ್ ಥ್ಯಾಂಕ್ ಯು ಚೆನ್ನಾಗಿದೆ. ಸೊ ಮಚ್. ಎಲ್ಲೋ ಒಂದು ಕಡೆ ಕವಿತಾ ಕೃಷ್ಣಮೂರ್ತಿ ಅವರು ಹಾಡ್ತಾ ಇರೋ ಥರ ಅನಿಸ್ತಾ ಇತ್ತು ನನಗೆ. ತುಂಬ ಚೆನ್ನಾಗಿದೆ, ವಂಡರ್ಫುಲ್. ಸ್ಟುಡಿಯೋನಲ್ಲಿ ರೆಕಾರ್ಡಿಂಗಲ್ಲಿ ಹಾಡಿದಿರಾ? ಹಾಂ, ಭಾವಗೀತೆ ಎಲ್ಲ ಹಾಡಿದ್ದೀನಿ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಂಗಿಂಗ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಬೇಕು. ಎಲ್ಲಿ ಅಂತ ಹೇಳಿದ್ರೆ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು, ಪಲ್ಲವಿನಲ್ಲಿ ಫಸ್ಟ್ ಲೈನ್ ಹಾಡುವಾಗ ಸ್ವಲ್ಪ ಟೇಕ್ ಆಫ್ ಮಾಡುವಾಗ ಮಾತ್ರ ಅಲ್ವಾ, ಸೊ ಅಲ್ಲಿ ಸ್ವಲ್ಪ ಶ್ರುತಿ ಹೋಯಿತು. ಬಟ್ ಓವರ್ ಆಲ್ ಯುವರ್ ಸಿಂಗಿಂಗ್ ಇಸ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಈ ರೌಂಡಲ್ಲಿ ನಾನು ಕ್ಲಾಸಿಕಲ್ ಬೇಸ್ ಸಾಂಗನ್ನು ಆಯ್ಕೆ ಮಾಡಿಕೊಂಡೆ. ಕ್ಲಾಸಿಕಲ್ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಜಾನಕಿ ಅಮ್ಮ ಅವರು. ಸೊ ಜಾನಕಿ ಅಮ್ಮ ಅವರ ನಂಬಿದೆ ನಿನ್ನ ನಾದ ದೇವತೆ ಅನ್ನೋ ಹಾಡನ್ನು ನಾನು ಆಯ್ಕೆ ಮಾಡಿಕೊಂಡೆ. ಈ ರೌಂಡ್ ತುಂಬ ಸ್ಪೆಷಲ್ ಆಗಿತ್ತು ನನಗೆ. ಬಿಕಾಸ್ ಈ ರೌಂಡಲ್ಲಿ ಗುರುಕಿರಣ್ ಅವರು ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು. ಅದನ್ನು ಕೇಳಿದ ಮೇಲೆ ನನಗೆ ಅಂತೂ ತುಂಬ ಖುಷಿ ಆಯಿತು. ಬಟ್ ಅಷ್ಟೇ ನರ್ವಸ್ನೆಸ್ ಕೂಡ ಇತ್ತು. ಬಿಕಾಸ್ ಪ್ರೀವಿಯಸ್ ರೌಂಡ್ಸಲ್ಲಿ ನಮಗೆ ಸ್ವಲ್ಪ ಮಿಸ್ಟೇಕ್ಸನ್ನೆಲ್ಲ ಪಾಯಿಂಟ್ಔಟ್ ಮಾಡಿದರು. ಬಟ್ ಈ ರೌಂಡಲ್ಲಿ ಆ ಹೆದರಿಕೆ ಇನ್ನೂ ಜಾಸ್ತಿ ಆಯಿತು. ಬಿಕಾಸ್ ಗುರುಕಿರಣ್ ಸರ್ ಅವರು ಬರ್ತಾ ಇದ್ದಾರೆ ಆ್ಯಂಡ್ ಅವರು ಸಣ್ಣ ಸಣ್ಣ ಮಿಸ್ಟೇಕ್ಸು ಅವ್ರಿಗೆ ಗೊತ್ತಾಗ್ತದೆ. ಬಿಕಾಸ್ ಹೀ ಈಸ್ ಅ ವೆರಿ ಗ್ರೇಟ್ ಮ್ಯೂಸಿಕ್ ಕಂಪೋಸರ್.
ಸೊ ನಾನು ಅಂದ್ಕೊಂಡದ್ದೇ ಬೇರೆ, ಅಲ್ಲಿ ಕಮೆಂಟ್ಸ್ ಸಿಕ್ಕಿದ್ದೇ ಬೇರೆ. ಬಿಕಾಸ್ ನಾನು ಹಾಡಿದ್ದು ನನಗಂತೂ ಖುಷಿ ಆಯಿತು, ಬಟ್ ನನಗೆ ಈ ಥರ ಕಮೆಂಟ್ಸ್ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗುರುಕಿರಣ್ ಸರ್ ನನಗೆ ಹೇಳಿದರು ದಟ್ ಐ ಹ್ಯಾವ್ ಸೆಟ್ ಅ ಬೆಂಚ್ ಮಾರ್ಕ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಅಂತ. ಸೊ ನೆಕ್ಸ್ಟ್ ಟೈಮಿಂದ ಎಕ್ಸ್ಪೆಕ್ಟೇಷನ್ಸ್ ನಿನ್ನಿಂದ ಜಾಸ್ತಿ ಆಗ್ತದೆ ಅಂತ ಹೇಳಿದರು. ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು. Good singing shows you are trained and you got a onji strength and weakness is your voice. You got a alto voice, so singing regular songs may be a problem for you. I think the pitch range differs in a style of singing, but this was amazingly good. Of course, I can't say it's perfect, but it's a lovely song and you have rendered it very well, and even your confidence in rendering was amazing. ಇಷ್ಟವರೆಗಿನ ರೌಂಡ್ಸಲ್ಲಿ ನಮಗೆ ನಮ್ಮದೇ ಆದ ಸಾಂಗನ್ನು ಚೂಸ್ ಮಾಡಲಿಕ್ಕೆ ಸಿಗ್ತಾಯಿತ್ತು, ಬಟ್ ಈ ರೌಂಡಲ್ಲಿ ನಮಗೆ ಹಂಸಲೇಖ ಅವರ ಕಾಂಪೋಸಿಷನ್ಸೇ ಹಾಡಬೇಕು ಅಂತ ಹೇಳಿದರು. ಸೊ ಅದನ್ನು ಕೇಳಿ ತುಂಬ ಖುಷಿಯಾಯಿತು. ಬಿಕಾಸ್ ಆ್ಯಸ್ ಯು ಆಲ್ ನೋ, ಹಂಸಲೇಖ ಈಸ್ ಅ ವೆರಿ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಅವರ ಕಾಂಪೋಸಿಷನ್ಸ್ ಅಂತೂ ಇಟ್ಸ್ ಲೈಕ್ ಆ್ಯನ್ ಓಷನ್. ಎಲ್ಲ ಸಾಂಗ್ಸು ಒಳ್ಳೆಯದೇ ಕೇಳ್ತಾಯಿತ್ತು ಆ್ಯಂಡ್ ಇಂಟರ್ನೆಟ್ಟಲ್ಲಿ ಯಾವುದೇ ನೋಡಿದರೂ ಎಲ್ಲವೂ ಮೆಲೋಡಿ ಇತ್ತು. ಸೊ ನಮಗೆ ಫಸ್ಟ್ ಸ್ಟೆಪ್ ದಟ್ ಈಸ್ ಸಾಂಗ್ ಸಿಲೆಕ್ಷನಲ್ಲೇ ತುಂಬ ಕನ್ಫ್ಯೂಷನ್ ಆಯಿತು ಯಾವ್ದು ಹಾಡೋದು ಅಂತ. ಬಟ್ ದೆನ್ ಲತಾ ಹಂಸಲೇಖ ಅವರು ನನ್ನ ಫೇವ್ರೆಟ್ ಸಿಂಗರ್ ಆಗಿರೋದ್ರಿಂದ ನಾನು ಅವ್ರು ಹಾಡಿದ ಹಸಿರು ಗಾಜಿನ ಬಳೆಗಳೇ ಸಾಂಗನ್ನು ಆಯ್ಕೆ ಮಾಡಿಕೊಂಡೆ. ಆ್ಯಂಡ್ ಸಾಂಗ್ ಚೆನ್ನಾಗಿ ಬಂತು ನನ್ನ ಪ್ರಕಾರ. ಆ್ಯಂಡ್ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡ್ತಿರೋ ಕ್ಯಾಜಿಟನ್ ಸರ್ ಅವರಿಂದ ಒಳ್ಳೆ ಕಮೆಂಟ್ಸ್ ಬರಬೇಕು ಅಂತ ನನಗೆ ಎಲ್ಲೋ ಒಂದು ಕಡೆ ಆಸೆ ಇತ್ತು. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಅವರಿಗೆ ನನ್ನ ಸಾಂಗ್ ಖುಷಿನೂ ಆಯಿತು. ಸೊ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಓವರಾಲ್ ನನಗೆ ಎಲ್ಲ ಒಳ್ಳೆ ಕಮೆಂಟ್ಸೇ ಬಂದಿದೆ ಈ ರೌಂಡಲ್ಲಿ. ಹಸಿರು ಗಾಜಿನ ಬಳಿಗಳಿ ಸ್ತ್ರೀ ಕುಲದ ಶುಭ ಸ್ವರಗಳಿ ಈ ಕೈಗಳಿಗೆ ಶೃಂಗಾರವೇ ಈ ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳಿಗಳಿ. ನಾ ಆವಾಗಲೇ ಹೇಳಿದಾಗೆ ಗುರುಕಿರಣ್ ಸರ್ ಅವರಿಗೆ ನನ್ನಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಸೊ ನಾನು ಈ ಸಲ ಸ್ವಲ್ಪ ಟಫರ್ ಸಾಂಗನ್ನು ಸೆಲೆಕ್ಟ್ ಮಾಡುವ ಅಂತ ಅಂದ್ಕೊಂಡೆ. ಸೊ ನಾನು ಸ್ವಲ್ಪ ಸ್ವರಗಳು, ಗಮಕಗಳು, ವೇರಿಯೇಷನ್ಸ್ ಎಲ್ಲ ಜಾಸ್ತಿ ಇರುವ ಸಾಂಗನ್ನು ಆಯ್ಕೆ ಮಾಡಿಕೊಂಡೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ A.R. Rahman ಸರ್ಸ್ ಬೆಸ್ಟ್ ಕಾಂಪೋಸಿಷನ್ಸ್. ಇಟ್ ಈಸ್ ಕೆಹತಾ ಹೈ ಮೇರಾ ಯೆ ದಿಲ್ ಪಿಯಾ ಫ್ರಮ್ ದ ಮೂವಿ ಜೀನ್ಸ್. ಸೊ ನಾನು ಚೆನ್ನಾಗಿ ಹಾಡಿದೆ, ಬಟ್ ಈ ಸಾಂಗಿನ ಟೆಂಪೋ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಬ್ರೆತ್ ಪ್ರಾಬ್ಲಮ್ಸ್ ಆಯಿತು ಹಾಡಬೇಕಾದ್ರೆ. ಆ್ಯಂಡ್ ಗುರುಕಿರಣ್ ಸರ್ ರೈಟ್ಲಿ ಪಾಯಿಂಟೆಡ್ ಔಟ್ ದಟ್ ಆಫ್ಟರ್ ಮೈ ಪರ್ಫಾರ್ಮೆನ್ಸ್. ಆ್ಯಂಡ್ ರಾಜ್ ಸರ್ ಹೇಳಿದರು ಸ್ವಲ್ಪ ಪಿಚ್ ಲೋ ತಗೊಂಡ ಕಾರಣ ಸಾಂಗಿನ ಫೀಲ್ ಮಿಸ್ಸಿಂಗ್ ಇತ್ತು ಅಂತ ಅಂದರು. ಈ ಸಲ ವಾಟ್ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಬ್ರೆತ್ ಕಂಟ್ರೋಲ್ ಹ್ಯಾಸ್ ಟು ಬಿ ರಿಯಲಿ ವೆರಿ ಗುಡ್. ದಿಸ್ ಟೈಮ್ ಬ್ರೆತ್ ಕಂಟ್ರೋಲ್ ತುಂಬ ಪ್ರಾಬ್ಲಮ್ ಇತ್ತು. ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಬ್ರೆತ್. ಕಷ್ಟ ಆಗುತ್ತೆ ಅಂದ ಕೂಡಲೇ ಆ ಬ್ರೆತ್ ಕಂಟ್ರೋಲ್ನ, ಈಗ ಬ್ರೆತ್ ಎಲ್ಲಿ ತೆಗಿಯೋದು, ಎಲ್ಲಿ ಹಾಡೋದು, ಅದು ಪ್ಲ್ಯಾನ್ ಮಾಡ್ತಾ ಇರಬೇಕು. ಇಲ್ಲದ್ರೆ ಕಷ್ಟ ಆಗುತ್ತೆ ಬ್ರೆತ್ತಲ್ಲಿ ಹಾಡಬೇಕಾದ್ರೆ. ಆ್ಯಂಡ್ ಸ್ವರಸ್ಥಾನಗಳು ನಾನು ಹೇಳೋದಾದ್ರೆ ಯು ನೀಡ್ ಅ ಲಿಟಲ್ ಮೋರ್ ಪ್ರಾಕ್ಟೀಸ್ ಫಾರ್ ದಿಸ್ ಸಾಂಗ್. ಬಟ್ ಗುಡ್ ಸಿಂಗಿಂಗ್, ಐ ಲವ್ ದ ಸಿಂಗಿಂಗ್. ಅಫ್ ಕೋರ್ಸ್ ಯು ಹ್ಯಾವ್ ಸೆಟ್ ಎ ಮಾರ್ಕ್ ಫಾರ್ ಯುವರ್ ಸೆಲ್ಫ್. ಸೊ ಡೋಂಟ್ ಮೇಕ್ ಅಸ್ ಎಕ್ಸ್ಪೆಕ್ಟ್ ಲೆಸ್. ನೆಕ್ಸ್ಟ್ ಟೈಮ್ ಬರುವಾಗ ಓಕೆ ಚೇತನ ಬರ್ತಾ ಇದ್ದಾಳೆ ಅನಿಸ್ಬೇಕು ನಮಗೆ. ಓಕೆ ಓಕೆ. ಒಬ್ಬ ವರ್ಸಟೈಲ್ ಸಿಂಗರ್ ಆಗಬೇಕಾದ್ರೆ ಬೇರೆ ಬೇರೆ ಜಾನರ್ದು ಸಾಂಗ್ಸನ್ನು ಹಾಡಲಿಕ್ಕೆ ಅವನಿಗೆ ಕೆಪಾಸಿಟಿ ಇರಬೇಕು. ಸೊ ಅಂಥದ್ದೇ ಈ ಕಾಂಪಿಟೇಷನಲ್ಲಿ ಬೇರೆ ಸಿಂಗರ್ಸಿಗೆ ಜಡ್ಜಸ್ ಪಾಯಿಂಟ್ ಔಟ್ ಮಾಡಿದರು. ಸ್ವಲ್ಪ ಬೇರೆ ಬೇರೆ ಟೈಪ್ನ ಸಾಂಗ್ಸ್, ಮೆಲೋಡಿ ಹಾಡುವವರಿಗೆ ಫಾಸ್ಟ್ ಸಾಂಗ್ ಹಾಡಬೇಕು ಅಂತೆಲ್ಲ ಹೇಳಿದರು. ಸೊ ನನಗೆ ಯಾವತ್ತೂ ಆ ಥರ ಹೇಳಿರಲಿಲ್ಲ. ಬಟ್ ನಾನು ಆ ಕಮೆಂಟ್ಸನ್ನು ಕೇಳಿಕೊಂಡು ನಾನು ನೆಕ್ಸ್ಟ್ ಟೈಮ್ ಫಾಸ್ಟ್ ಸಾಂಗ್ ಟ್ರೈ ಮಾಡಬೇಕು ಅಂದ್ಕೊಂಡೆ. ಇಷ್ಟವರೆಗಿನ ರೌಂಡ್ಸೆಲ್ಲ ಕ್ಲಾಸಿಕಲ್ ಬೇಸ್ ಸಾಂಗ್ಸೇ ಹಾಡ್ತಾ ಇದ್ದೆ. ಸೊ ಫಾಸ್ಟ್ ಸಾಂಗ್ ಅಂತ ಹೇಳಿದ ಕೂಡಲೇ ನಮಗೆಲ್ರಿಗೂ ನೆನಪಾಗುವಂಥದ್ದು ಸುನಿಧಿ ಚೌಹಾಣ್.
ಸೊ ಸುನಿಧಿ ಚೌಹಾನ್ ಅವರ ಓ ಸೋಲೆಮಿಯಾ ಅನ್ನೋ ಸಾಂಗನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಿದಾಗೆ ಬಂತು ಆ್ಯಂಡ್ ಐ ಗೇವ್ ಮೈ ಬೆಸ್ಟ್. ನಾನು ಟ್ರೈ ಮಾಡಿದೆ ಅಟ್ಲೀಸ್ಟ್. ಬಟ್ ಕಮೆಂಟ್ಸಲ್ಲಿ ಗುರುಕಿರಣ್ ಸರ್ ಹಾಗೂ ರಾಜ್ ಸರ್ ಇಬ್ಬರು ಹೇಳಿದರು ದಟ್ ದ ಸ್ಪ್ಯಾನಿಷ್ ಸ್ಟೈಲ್ ವಾಸ್ ಮಿಸ್ಸಿಂಗ್ ಇನ್ ದ ಸಾಂಗ್ ಆ್ಯಂಡ್ ಇಟ್ ಸೌಂಡೆಡ್ ಮೋರ್ ಲೈಕ್ ಕ್ಲಾಸಿಕಲ್ ಅಂತ. ಸೊ ಅಲ್ಲಿ ಚೂರು ಡಿಸಪಾಯಿಂಟ್ ಆಯಿತು. ಮೇ ಬಿ ಆ ಥರ ಸಾಂಗ್ಸ್ ನನ್ನ ವಾಯ್ಸಿಗೆ ಸೂಟ್ ಆಗೋದಿಲ್ವಾ ಏನೋ ಗೊತ್ತಿಲ್ಲ. ओ सोले मिया, ओ सोले मिया, दिल तुझको दिया, प्यार तुझसे किया. ओ सोले मिया, ओ सोले मिया, दिल तुझको दिया, प्यार तुझसे किया. रातों में आए ना चैना, बीतेगी कैसी ये रहना. रातों में आए ना चैना, कैसी ये रहना. तू ना मिला जो तो मैंने क्या जिया, मैंने क्या जिया, मैंने क्या जिया. ओ सोरे मिया, ओ सोरे मिया, दिल तुझको दिया, प्यार तुझसे किया. ओ सोरे मिया, ओ सोरे मिया, दिल तुझको दिया, प्यार तुझसे किया. ಚೇತನ, ಚೆನ್ನಾಗಿತ್ತು. ಯು ಲರ್ನ್ ಕ್ಲಾಸಿಕಲ್ ರೈಟ್? ಎಸ್. ಯಾಕಂದರೆ ದಿಸ್ ಈಸ್ ಲೈಕ್ ಪಕ್ಕಾ ಸ್ಪ್ಯಾನಿಷ್ ಫ್ಲಾಮೆಂಕೋಸ್ ಕೈಂಡ್ ಆಫ್ ಸಾಂಗ್, ಯು ನೋ ದಟ್ ರೈಟ್? ಹೂ ದ ಸಿಂಗರ್ ದಿಸ್ ಒನ್? ಸುನಿಧಿ ಚೌಹಾನ್. ಯಾ, ಶಿ ಸಾಂಗ್ ಇಟ್ ವೆರಿ ನೈಸ್. ಬಟ್ ನೀವು ಚೆನ್ನಾಗಿ ಆಡಿದ್ದೀರಿ. ಬಟ್ ಏನಂದರೆ ಐ ವಾಸ್ ಮಿಸ್ಸಿಂಗ್ ದಟ್ ಸ್ಪ್ಯಾನಿಷ್ ಸ್ಟೈಲ್. ನೀವಂದರೆ ನಿಮ್ಮದಲ್ಲಿ ತುಂಬ ಕ್ಲಾಸಿಕಲ್ ನೋಟ್ಸ್ ಬರ್ತಾಯಿತ್ತು, ಸ್ಲರ್ ಗಮಕಗಳು ಸ್ವಲ್ಪ ಬಂದಾಗ ನಂಗೆ ಅನಿಸ್ತಾ ಇತ್ತು. ಯು ಆರ್ ಡನ್ ಇಟ್ ವೆರಿ ನೈಸ್, ಯು ಡನ್ ದ ಜಸ್ಟಿಸ್ ಫಾರ್ ದ ಸಾಂಗ್. But lacking that Spanish style, that flamenco style was missing ಅಂತ ಅನಿಸ್ತಾ ಇತ್ತು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಈ ರೌಂಡಲ್ಲಿ ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ ವಿ ಮನೋಹರ್ ಸರ್ ಅವರು ನಮ್ಮ ಸೆಟ್ಟಿಗೆ ಬರ್ತಾರೆ ಅಂತ ಗೊತ್ತಾಯಿತು. ಸೊ ಇದನ್ನು ಕೇಳಿ ನಮಗೆ ತುಂಬ ಖುಷಿ ಆಯಿತು. ಎಲ್ಲರಲ್ಲೂ ಒಂಥರ ಉತ್ಸಾಹ ಇತ್ತು ದಟ್ ದೇ ನೀಡ್ ಟು ಗಿವ್ ದಿಯರ್ ಬೆಸ್ಟ್ ಅಂತ. ಬಿಕಾಸ್ ವಿ ಮನೋಹರ್ ಸರ್ ಅವರ ಕಂಪೋಸಿಷನ್ ಅವರ ಎದುರೇ ಹಾಡಬೇಕಾದ್ರೆ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಬಿಕಾಸ್ ಅವರಿಗೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆದರೂ ಗೊತ್ತಾಗ್ತದೆ. ಸೊ ವಿ ಆಲ್ ವೇ ಟ್ರೈಂಗ್ ಟು ಪರ್ಫೆಕ್ಟ್ ಅವರ್ ಸೆಲ್ಸ್. ಆ್ಯಂಡ್ ಸಾಂಗ್ ಸೆಲೆಕ್ಷನ್ನ ಬಗ್ಗೆ ಹೇಳಬೇಕಾದ್ರೆ ನಾನು ಚಿಕ್ಕವಳಿರ್ಬೇಕಾದ್ರೆ ಗಣೇಶ ಸುಬ್ರಹ್ಮಣ್ಯ ಅನ್ನೋ ಚಿತ್ರವನ್ನು ನೋಡಿದ್ದೆ. ಆ್ಯಂಡ್ ಅದರಲ್ಲಿ ಓ ಕುಸುಮ ಬಾಲೆ ಅನ್ನೋ ಪದ್ಯ ನಂಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅದರ ಸಿಂಗರ್ ಕೂಡ ಲತಾ ಹಂಸಲೇಖ ಅವರು. ಸೊ ನಾನು ಅದನ್ನೇ ಆಯ್ಕೆ ಮಾಡಿಕೊಂಡೆ. ಪರ್ಫಾರ್ಮೆನ್ಸ್ ವಾಸ್ ಆ್ಯಕ್ಚುಲಿ ರಿಯಲಿ ಗುಡ್. ನನ್ನ ಬೇರೆ ಎಲ್ಲ ರೌಂಡ್ಸಿಗಿಂತ ನಂಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇತ್ತು. ಆ್ಯಂಡ್ ವಿ ಮನೋಹರ್ ಸರ್ ಅವರಿಗೂ ತುಂಬ ಖುಷಿ ಆಯಿತು. ಬಟ್ ಹಿ ಸೆಡ್ ದ್ಯಾಟ್ ಅದು ಸಾಂಗ್ ಸ್ವಲ್ಪ ಜೋವಿಯಲ್ ಆಗಿ ಸ್ವಲ್ಪ ಹ್ಯಾಪಿ ಮೂಡಲ್ಲಿ ಹಾಡಿರೋ ಸಾಂಗ್ ಆದದ್ರಿಂದ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಸ್ವಲ್ಪ ಅಂಥದ್ದೇ ರೀತಿಯಲ್ಲಿ ಬರ್ಬೋದಿತ್ತು ಅಂತ ಹೇಳಿದರು. chum 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 tanana chum 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 tanana chum chum o kusuma bale kele kusuma bale alli siri hudu meena maina kogile gidi illi hakutide taada chariya neerina hani chum tanana chum 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 tanana chum 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 tanana chum 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 tanana chum chum. ನೀವು ಹಾಡಿದ್ದು ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಲವಲವಿಕೆಯಿಂದ ಜೋಶ್ ಅಂದರೆ ನೀವು ಸಾಫ್ಟ್ ಟ್ಯೂನ್, ಆ ಟ್ಯೂನ್ ಏನಿತ್ತೋ ಯಥಾ ಪ್ರಕಾರ ಆಸ್ ಇಟ್ ಈಸ್ ಹಾಡಿದ್ರಿ. ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿದರೆ ಇನ್ನೂ ಚೆನ್ನಾಗಿರೋದು. ಮುಂದಕ್ಕೆ ಬರ್ತಾ ಬರ್ತಾ ನಿಮಗೆ ಅದರ ಅನುಭವ ಆಗುತ್ತೆ. ಈ ರೌಂಡಲ್ಲಿ ನಮಗೆ ಗುರುಕಿರಣ್ ಸರ್ ಅವರ ಕಾಂಪೋಸಿಷನನ್ನು ಹಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಬಂತು. ಅದನ್ನು ಕೇಳಿದ ಕೂಡಲೇ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಬಟ್ ದೆನ್ ಅಟ್ ದ ಸೇಮ್ ಟೈಮ್ ಭಯನೂ ಇತ್ತು. ಬಿಕಾಸ್
ಇಷ್ಟು ರೌಂಡ್ಸಲ್ಲಿ ಗುರುಕಿರಣ್ ಸರ್ ನಮ್ಮನ್ನು ಜಡ್ಜ್ ಮಾಡಿ ಅವರಿಗೆ ಯಾರ್ಯಾರು ಯಾವ ಟೈಪ್ ಹಾಡ್ತಾರೆ ಅಂತ ಗೊತ್ತಿತ್ತು. ಆ್ಯಂಡ್ ಎಲ್ಲರಿಂದು ಒಂದು ಲೆವೆಲ್ನ ಎಕ್ಸ್ಪೆಕ್ಟೇಷನ್ಸ್ ಅವರಿಗೆ ಇದ್ದೇ ಇರ್ತದೆ. ಸೊ ಅದರ ಟೆನ್ಷನಲ್ಲಿ ನಮಗೆ ಸ್ವಲ್ಪ ಭಯ ಇತ್ತು. ಬಟ್ ನನಗೆ ಅವರ ಕಾಂಪೋಸಿಷನ್ಸಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಫೇವ್ರೆಟ್ ಸಾಂಗ್ಸ್ ರಾಮ ಶ್ರೀರಾಮ ಅನ್ನೋ ಒಂದು ಸಾಂಗ್. ಅದು ಒಂಥರ ದಾಂಡಿಯಾ ಟೈಪಿನ ಫೀಲ್ ಉಂಟು ಆ ಸಾಂಗಿಗೆ. ಸೊ ಅದನ್ನು ಕೇಳಿದ ತಕ್ಷಣ ಒಂಥರ ಮೂಡೆಲ್ಲ ಚೆನ್ನಾಗಾಗ್ತದೆ. ಸೊ ಆ ಸಾಂಗನ್ನೇ ಹಾಡುವ ಅಂತ ಅಂದ್ಕೊಂಡೆ. ಸೊ ನನ್ನ ಪರ್ಫಾರ್ಮೆನ್ಸ್ ಇಟ್ ವಾಸ್ ಕ್ವೈಟ್ ಗುಡ್. ಬಟ್ ಕಮೆಂಟ್ಸಲ್ಲಿ ನನಗೆ ಗುರು ಸರ್ ಏನು ಹೇಳಿದ್ರು ಅಂತ ಹೇಳಿದರೆ, ಸ್ವಲ್ಪ ಹೈ ನೋಟ್ ಹೋಗಬೇಕಾದ್ರೆ ವಾಯ್ಸಲ್ಲಿ ಒಂಥರ ಟ್ರೆಮಲ್ ಇತ್ತು ಅಂತ. ಆ ದಿನ ನನಗೆ ಅದರ ರೀಸನ್ ನನಗೆ ಹೇಳುವಾಗಿರಲಿಲ್ಲ, ಬಿಕಾಸ್ ಐ ಡಿಂಟ್ ವಾಂಟ್ ಟು ಯೂಸ್ ದಿಸ್ ಆಸ್ ಆನ್ ಎಕ್ಸ್ಕ್ಯೂಸ್. ಬಟ್ ಐ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಕಾಫ್ ಆ್ಯಕ್ಚುಲಿ. ಸೊ ನನಗೆ ಹೈ ಪಿಚ್ ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಮೆಡಿಕೇಷನಲ್ಲೂ ಇದ್ದೆ. ಬಟ್ ಈ ರೌಂಡಿನ ಡೇಟ್ ಎಲ್ಲ ಫಿಕ್ಸ್ ಆಗಿದ್ದ ಕಾರಣ ನಾನು ಕ್ವಿಟ್ ಮಾಡೋದು ಬೇಡ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿವರೆಗೆ ಒಳ್ಳೆ ಕಮೆಂಟ್ಸ್ ಎಲ್ಲ ಸಿಕ್ಕಿ ಈ ರೌಂಡಲ್ಲಿ ವಾಯ್ಸಿಂದಾಗಿ ಡ್ರಾಪ್ ಔಟ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ಅಮ್ಮ ಅಪ್ಪ ಎಲ್ಲ ಇಲ್ಲಿವರೆಗೆ ಬಂದು, ಸೊ ಇದು ಗ್ರೇಟ್ ಆಪರ್ಚುನಿಟಿ, ಇದನ್ನು ಬಿಡೋದು ಬೇಡ ಅಂತೆಲ್ಲ ಹೇಳಿದರು. ಸೊ ಐ ಡಿಸೈಡೆಡ್ ಟು ಕಂಟಿನ್ಯೂ. ಬಟ್ ದೆನ್ ಅಷ್ಟು ಏನು ಬ್ಯಾಡ್ ಕಮೆಂಟ್ಸು ಬರಲಿಲ್ಲ, ಜಸ್ಟ್ ಹೈ ನೋಟ್ಸ್ ಬಗ್ಗೆ ಮೆನ್ಷನ್ ಮಾಡಿದರು. ಬಟ್ ಸಿಂಗಿಂಗ್ ವೈಸ್ ಎಲ್ರಿಗೂ ಇಷ್ಟ ಆಗಿತ್ತು ಆ ಸಾಂಗ್. ರಾಮ ಶ್ರೀರಾಮ ರಾಮ ರಘುರಾಮ ನೀವು మాతోడంటే చాలయ్య స్వర్గమే కిందకి రాదా రామయ్య ఊరికే బాగుందని నిన్నే కొలచేమయ్యా రామ శ్రీరామ రామ రఘురామ. I really feel you're working really hard. ಶರಣ ಎಲ್ಲದಕ್ಕಿಂತ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ವೈಲ್ ಯು ಸಿಂಗಿಂಗ್ ದಿಸ್ ಸಮ್ ಟ್ರೆಮಲ್ ಇನ್ ದ ವಾಯ್ಸ್ ದಟ್ ಈಸ್ ಶೋಯಿಂಗ್ ಎ ಲಿಟಲ್ ಔಟ್ ಆಫ್ ಪಿಚ್ ಅಂತ. ಆ್ಯಕ್ಚುಲಿ ಅದು ಹೆಂಗೆ ನ್ಯಾಚುರಲ್ ಟ್ರೆಮಲು ಇದೆ. ಇಟ್ಸ್ ಲೈಕ್ ದ ವಾಯ್ಸ್ ಶಿವರ್ ಆಗ್ತಾ ಇರುತ್ತೆ. ಅದು ಏನಿಗೆ ಆ್ಯಕ್ಚುಲಿ ವೆನ್ ಐ ಟ್ರಾನ್ಸಿಷನ್ ಆಗುವಾಗ ಲೋ ಪಿಚ್ಚಿಂದ ಹೈ ಪಿಚ್ಗೆ ಟ್ರಾನ್ಸಿಷನ್ ಆಗ ಐ ಡೋಂಟ್ ನೋ, ಟ್ರೈ ವೈಲ್ ಸಿಂಗಿಂಗ್ ಅದನ್ನೇ ತುಂಬ ಸ್ಲೋ ಆಗಿ ವೆರಿ ಸ್ಲೋ ಟೆಂಪೋದಲ್ಲಿ ಹಾಡು. ದೆನ್ ಮೇಕ್ ಯು ಟ್ರೈ ಸಿಂಗಿಂಗ್ ಇಟ್ ಫಾಸ್ಟ್. ಆಡಿಷನ್ಸಲ್ಲಿ ಬಂದಾಗ ಅಷ್ಟು ಜನರನ್ನು ನೋಡಿ ಆಡಿಷನ್ಸಲ್ಲಿ ಸಿಲೆಕ್ಟ್ ಆಗ್ತೇನೋ ಇಲ್ವೋ ಅಂತ ಭಯ ಇತ್ತು. ಬಟ್ ಇಲ್ಲಿವರೆಗೆ ಬಂದದ್ದು ನನಗೆ ತುಂಬ ಖುಷಿ ಉಂಟು. ಆ್ಯಂಡ್ ಇದೆಲ್ಲ ನನ್ನ ಪೇರೆಂಟ್ಸ್ನ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟಿಂದಾಗಿಯೂ ಇರ್ಬೋದು, ಅಥವಾ ನನ್ನ ಗುರುಗಳು ನನ್ನ ಹೇಗೆ ಟ್ರೈನ್ ಮಾಡಿದ್ದಾರೆ ಅದರಿಂದಲೂ ಇರ್ಬೋದು. ಆ್ಯಂಡ್ ಜಡ್ಜಸ್ ಇಷ್ಟವರೆಗೆ ಈ ರೌಂಡ್ಸಲ್ಲೆಲ್ಲ ನನಗೆ ಏನೆಲ್ಲ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಕೇಳ್ಕೊಂಡು ಮನೆಗೆ ಬಂದು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಿಂದಲೂ ಇರ್ಬೋದು. ಸೊ ಇಲ್ಲಿವರೆಗೆ ಬಂದದ್ದು ನನಗೆ ತುಂಬ ಖುಷಿ ಉಂಟು. ಸೊ ಇನ್ನು ಇಲ್ಲಿವರೆಗೆ ಹೇಗೂ ಬಂದಿದ್ದೇನೆ. ಸೊ ಇನ್ನೂ ಒಂದು ಆಸೆ ಇದೆ ಫೈನಲ್ಸಲ್ಲೂ ವಿನ್ ಆಗಬೇಕು ಅಂತ, ಬಿಕಾಸ್ ದಿಸ್ ಇಸ್ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಗಿವ್ ಮೈ ಬೆಸ್ಟ್. ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ನಮ್ಮ ಟಿ ವಿ ಅವರಿಗೂ ಹಾಗೂ ಭೂತನಾಥೇಶ್ವರ ಟೆಂಪಲ್ನ ಮ್ಯಾನೇಜ್ಮೆಂಟ್ ಟ್ರಸ್ಟೀಸ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಸ್ಪೆಷಲಿ ಅ ಬಿಗ್ ಥ್ಯಾಂಕ್ಸ್ ಟು ಮಿಸ್ಟರ್ ವಿಜಯ್ ವಿಠಲ್ನಾಥ್ ಶೆಟ್ಟಿ ಸರ್. I think very good voice you got, and I like the song also. Only thing, if you smile a little bit more, then I think you look very stiff and scared in the stage. So then people also look at you. Anchane tupe. So once you smile, mantana padde nallo onche ruchi varpundo. I think very nice, well sung, and I wish you all the best. Thank you. Thank you. Chetana, she is my niece. Actually, her grandfather is a singer, very good singer, and teacher also in the same art of singing. I think the quality of this is inherited maybe by him. He is hardworking and good in studies also, and intelligent. And even though she is busy in her duty as well as academics connected for her further studies, she is giving a lot of time for this singing also. Super singer ಇದರಲ್ಲಿ ಹಾಡಿದಂಥ ಎಲ್ಲ ಎಪಿಸೋಡ್ಗಳನ್ನು ನಾನು ನೋಡಿದ್ದೇನೆ. ಮತ್ತು ಅವಳಿಗೆ ಅವಳ ಈ ಹಾರ್ಡ್ ವರ್ಕ್ ಮತ್ತು ಅವಳ ಟ್ಯಾಲೆಂಟ್ ಡೆಫಿನೆಟ್ಲಿ ಶಿ ವಿಲ್ ವಿನ್ ದಿ ಸೂಪರ್ ಸಿಂಗರ್ ಫಸ್ಟ್ ಪ್ಲೇಸ್ ಅಂತ ಹೇಳಿಕೊಂಡು ನನಗೆ ಕಾನ್ಫಿಡೆನ್ಸ್ ಇದೆ. ಮತ್ತು ನಮ್ಮ ಟಿ ವಿ ಈ ಭೂತನಾಥೇಶ್ವರ ದೇವಸ್ಥಾನದ ಮಿಸ್ಟರ್ ವಿಜಯ ವಿಠಲ್ನಾಥ್ ಶೆಟ್ಟಿ ಅವರ ಗ್ರೂಪ್ ಕೊಟ್ಟಂತಹ ಈ ಪ್ಲ್ಯಾಟ್ಫಾರ್ಮ್ ಅವಳಲ್ಲಿರುವಂಥ ಟ್ಯಾಲೆಂಟನ್ನು ಇಲಿಸಿಟ್ ಮಾಡಲಿಕ್ಕೆ ತುಂಬ ಉಪಕಾರಿಯಾಗಿದೆ. ಅದರಿಂದ ಅವಳು ಒಂದು ದಿವಸ ಒಂದು ಒಳ್ಳೆಯ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನಮ್ಮೆಲ್ಲರ ಆಸೆ.
ಅದು ಅವಳು ಈಡೇರಿಸ್ತಾಳೆ ಅನ್ನುವಂಥ ಫುಲ್ ಭರವಸೆ ನಮಗಿದೆ. ಇದರಲ್ಲಿ ಅವಳು ಫಸ್ಟ್ ಪ್ಲೇಸ್ ಈ ನಮ್ಮ ಸೂಪರ್ ಸಿಂಗರಲ್ಲಿ ಬರ್ತಾಳೆ ಅನ್ನೋ ಭರವಸೆಯೊಂದಿಗೆ ಐ ವಿಶ್ ಹರ್ ಗುಡ್ ಲಕ್. ಅವಳು ನಾನು ಚಿಕ್ಕದಿಂದ ಸಹ ನೋಡ್ತಾ ಇದ್ದೇನೆ, ತುಂಬ ಮುದ್ದಾದ ಹುಡುಗಿ. ಸೊ ಒಂದು 15 ವರ್ಷ ತನಕ ಅವಳಿಗೆ ಈ ಮಟ್ಟದಲ್ಲಿ ಹಾಡುವಂತಹ ಪ್ರತಿಭೆ ಉಂಟು ಅಂತ ನಾವು ಗುರುತಿಸಿರಲಿಲ್ಲ ಆಯ್ತು ಆ್ಯಕ್ಚುಲಿ. ಸೊ ಶಾಲೆಯಲ್ಲಿ ಹಾಡ್ತಿದ್ಲು, ಫೋಕ್ ಸಾಂಗ್ಸ್, ಭರತನಾಟ್ಯ ಮಾಡ್ತಿದ್ಲು, ಭಾವಗೀತೆ ಹಾಡ್ತಿದ್ಲು. ಬಟ್ ಈ ಮಟ್ಟಕ್ಕೆ ಏರ್ತಾಳೆ ಅಂತ ಹೇಳ್ಕೊಂಡು ನಾವು ಭಾವಿಸಿರಲಿಲ್ಲ ಆಯಿತು. ಒಬ್ಬ ಮನುಷ್ಯನ ಪ್ರತಿಭೆಯನ್ನು ಗುರುತಿಸಬೇಕಾದ್ರೆ ಅವನಿಗೊಂದು ಪ್ಲ್ಯಾಟ್ಫಾರ್ಮ್ನ ಅಗತ್ಯ ಬೇಕು. ಅವಳು ಈ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರಲ್ಲಿ ಹಾಡಿದಾಳೆ, ಫೈನಲ್ ಹಂತಕ್ಕೆ ಬಂದಿದ್ದಾಳೆ. ಈಗ ಫೈನಲಲ್ಲಿ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಅವಳಿಗೆ ಆಶಿಸ್ತೇವೆ. ಯಾಕೆಂದರೆ ನಮಗೆ ಇದು ತುಂಬ 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 ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಿಂಗರ್ಸ್ ಇಲ್ಲ. ಸೈಂಟಿಸ್ಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ, ಟೀಚರ್ಸ್ ಎಲ್ಲರಿದ್ದಾರೆ, ಬಟ್ ಸಿಂಗರ್ಸ್ ಯಾರಿಲ್ಲ. ಸೊ ಹಾಗಾಗಿ ನಾವೆಲ್ಲ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅವಳಿಗೆ ತುಂಬ 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 ಹೃದಯದಿಂದ ಅವಳಿಗೆ ಆಶಿಸ್ತಾ ಇದ್ದೇವೆ. ಅವಳು ಒಳ್ಳೆ ಸೂಪರ್ ಪರ್ಫಾರ್ಮೆನ್ಸ್ ಕೊಡಬೇಕು. ಆಲ್ ದ ಬೆಸ್ಟ್ ಚೇತನಾ, ಡೂ ವೆಲ್, ಗಾಡ್ ಬ್ಲೆಸ್ ಯು. ಒಟ್ಟಿನಲ್ಲಿ ಈಕೆಯ ಪ್ರತಿಭೆಯನ್ನ ಆರಿಸಿಕೊಂಡು ಹಲವಾರು ಅವಕಾಶಗಳು ಮನೆ ಬಾಗಿಲಿಗೆ ಬಂದಿವೆ. ಅದನ್ನೆಲ್ಲವನ್ನು ಸದುಪಯೋಗ ಮಾಡಿಕೊಂಡು ಸಿಕ್ಕಿದ ಅವಕಾಶವನ್ನ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಯಾವ ರೀತಿ ಉಪಯೋಗಿಸಿ ಎಲ್ಲರನ್ನೂ ಯಾವ ರೀತಿ ತನ್ನ ಹಾಡಿನ ಮೂಲಕ ಚೇತರಿಸುತ್ತಾಳೆ ಅನ್ನೋದನ್ನ ಈ ಚೇತನ ತೋರಿಸಲಿಕ್ಕೆ ಇದ್ದಾಳೆ, ಅದು ಅಂತಿಮ ಸುತ್ತಿನಲ್ಲಿ.